ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರು ಆಗಿರುವ ಸುದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕರ್ತನಿಗೆ ಜಿಲ್ಲಾಧ್ಯಕ್ಷ ಹೇಗೆ ನಿಭಾಯಿಸಿದೆ? ಇದು ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ. ಕಾರ್ಯಕರ್ತನನ್ನು ಗುರುತಿಸಿ ಅವನನ್ನು ಬೆಳೆಸುವುದರ ಮುಖಾಂತರ ಅವನಿಗೆ ಜವಾಬ್ದಾರಿಗಳನ್ನು ನೀಡಿ ಅವನ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವನನ್ನು ಬೆಳೆಸುವಂಥ ಪರಿಪಾಠ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಈ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದಂಥ ನನ್ನನ್ನು ಪಾರ್ಟಿ ಗುರುತಿಸಿ ನನಗೆ ಅನೇಕ ಜವಾಬ್ದಾರಿಗಳನ್ನು ನೀಡಿದರು. ಪಕ್ಷದ ಹಿರಿಯರು, ಮಂಡಲದ ಪ್ರಧಾನ ಕಾರ್ಯದರ್ಶಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ, ಈ ರೀತಿ ಅನೇಕ ಜವಾಬ್ದಾರಿಗಳನ್ನು ನಿನಗೆ ನೀಡುವುದರ ಮುಖಾಂತರ ನನ್ನಲ್ಲಿರುವಂಥ ಸಾಮರ್ಥ್ಯವನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಪಕ್ಷದ ವರಿಷ್ಠರು ಮಾಡಿದರು. ಅದರ ಪರಿಣಾಮದಿಂದ ಇವತ್ತು ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಭಾಳ ಸಂತೋಷ ಆಗಿದೆ. ಯಾಕಂತೇಳಿದರೆ ಈಗಿನ ಕಾಲಘಟ್ಟ ಭಾರತೀಯ ಜನತಾ ಪಾರ್ಟಿಯ ಸುವರ್ಣ ಯುಗ ಇದು. ಇವತ್ತು ಕೇಂದ್ರದಲ್ಲಿ ಸರ್ಕಾರ, ರಾಜ್ಯದಲ್ಲಿ ಸರ್ಕಾರ, ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದ ಸಂಕ್ರಮಣ ಕಾಲಘಟ್ಟದಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶ ಇವತ್ತು ನನಗೆ ಸಿಕ್ಕಿದೆ. ಇದು ನನ್ನ ಪಾಲಿನ ಸೌಭಾಗ್ಯ ಎನ್ನುವ ದೃಷ್ಟಿಯಿಂದ ನಾನು ಈ ಜವಾಬ್ದಾರಿಯನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಭಾಳ ಆತ್ಮವಿಶ್ವಾಸದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಹಿರಿಯರ ಪರಿಶ್ರಮದಿಂದ, ಅವರ ತ್ಯಾಗದಿಂದ, ಬಲಿದಾನದಿಂದ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಭದ್ರವಾಗಿ ನೆಲೆ ನಿಂತಿದೆ. ಈ ಭದ್ರವಾಗಿ ನೆಲೆ ನಿಂತ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯವನ್ನು ಇನ್ನಷ್ಟು ಬೆಳೆಸಬೇಕು. ಸಂಘಟನೆ ಕೆಲಸವನ್ನು ಇನ್ನಷ್ಟು ವಿಸ್ತಾರವಾಗಿ ಬೆಳೆಸುವಂಥ ಜವಾಬ್ದಾರಿ ಮಾತ್ರ ಇವತ್ತು ನನ್ನ ಮೇಲೆ ಇದೆ. ಪಾರ್ಟಿ ಕಟ್ಟುವಂಥ ಕೆಲಸ ನನಗಿಲ್ಲ. ಕಟ್ಟುವಂಥ ಕೆಲಸವನ್ನು ಹಿರಿಯರು ಈ ಜಿಲ್ಲೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮದೇ ಜಿಲ್ಲೆಯವರು, ಅವರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ಹಿರಿಯರ ಆಶೀರ್ವಾದದಿಂದ, ಕಾರ್ಯಕರ್ತರ ಸಹಕಾರದಿಂದ ನಾನು ಯಶಸ್ವಿ ಆಗ್ತೇನೆ ಎನ್ನುವಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ನೀವು ಜಿಲ್ಲಾಧ್ಯಕ್ಷರಾದ ಬಳಿಕ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ನೀಡಿದ್ದೀರಾ? ನಮ್ಮ ಪಾರ್ಟಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ಕಾರ್ಯಪದ್ಧತಿ ಇದೆ. ಒಂದು ಸಿದ್ಧಾಂತವನ್ನು ಇಟ್ಕೊಂಡು ರಾಷ್ಟ್ರದ ಪುನರ್ನಿರ್ಮಾಣದ ದೃಷ್ಟಿಕೋನದಿಂದ ರಚನೆಯಾದಂಥ ಸಂಘಟನೆ ಭಾರತೀಯ ಜನತಾ ಪಾರ್ಟಿ. ಅಧಿಕಾರ ಪ್ರಾಪ್ತಿಗೋಸ್ಕರ BJP ಸ್ಥಾಪಿತ ಆಗಿಲ್ಲ. ನಮ್ಮ ಉದ್ದೇಶ ಈ ದೇಶದ ಪುನರ್ನಿರ್ಮಾಣ ಆಗಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸ ಉಳಿಬೇಕು. ಇದಕ್ಕೋಸ್ಕರ ನಮ್ಮ ಹಿರಿಯರು ಈ ಪಾರ್ಟಿಯನ್ನು ಸ್ಥಾಪಿಸಿದರು. ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ವಿಜೃಂಭಿಸ್ತಿರುವಂಥ ಕಾಲಘಟ್ಟ ಅದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಒಂದು ಪರ್ಯಾಯವಾದಂಥ ರಾಜಕೀಯ ಪಕ್ಷ ಸ್ಥಾಪನೆ ಮಾಡುವಂಥ ಒಂದು ದುಸ್ಸಾಹಸಕ್ಕೆ ಹಿರಿಯರು ಕೈ ಹಾಕಿದರು. ಆದರೆ ಆ ಸಂದರ್ಭದಲ್ಲಿ ಅಧಿಕಾರ ಸಿಗ್ತದೆ ವಿಶ್ವಾಸ ಇರಲಿಲ್ಲ ಅವರಿಗೆ. ಆದರೆ ನಮ್ಮ ವಿಚಾರವನ್ನು, ನಮ್ಮ ವೈಚಾರಿಕತೆಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಅವರು ಯಶಸ್ವಿಯಾದರು. ಅದರ ಪರಿಣಾಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ. ಇವತ್ತು ನಮಗೆ ಸಂಘಟನೆ ಮಾಡಲಿಕ್ಕೆ ಕಷ್ಟ ಇಲ್ಲ. ಯಾಕಂತೇಳಿದರೆ ಗ್ರಾಮ ಪಂಚಾಯತಿನಿಂದ ಹಿಡಿದು ರಾಷ್ಟ್ರಪತಿಯ ಹೊರಗೆ ಇವತ್ತು ನಮ್ಮದೇ ಸ್ವಯಂ ಸೇವಕರು, ನಮ್ಮದೇ ಕಾರ್ಯಕರ್ತರು ಅಧಿಕಾರದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನೂರಾರು ಕಾರ್ಯಕರ್ತರು ಸಿಗ್ತಾರೆ. ಇವತ್ತು ಕಾರ್ಯಕರ್ತರ ಕೊರತೆ ಇಲ್ಲ. ಒಂದು 20-33 ದಶಕಗಳ ಹಿಂದೆ, 2-3 ದಶಕಗಳ ಹಿಂದೆ ನಮಗೆ ಕಾರ್ಯಕರ್ತರ ಕೊರತೆ ಇತ್ತು. BJP ಅಂದಾಗ ಬೆರಳೆಣಿಕೆ ಕಾರ್ಯಕರ್ತರು ಮಾತ್ರ ನಮ್ಮಲ್ಲಿದ್ದರು. ಆದರೆ ಆ ಬೆರಳೆಣಿಕೆ ಕಾರ್ಯಕರ್ತರಲ್ಲಿ ಬದ್ಧತೆ ಇತ್ತು, ದೇಶನಿಷ್ಠೆ ಇತ್ತು, ಧ್ಯೇಯನಿಷ್ಠೆ ಇತ್ತು. ಇದರ ಪರಿಣಾಮದಿಂದ ಅವರು ಆ ಸಂದರ್ಭದ ಎಲ್ಲ ವಿರೋಧವನ್ನು ಎದುರಿಸಿ, ಯಾವುದೇ ವಿರೋಧಕ್ಕೆ ಬಗ್ಗದೆ ನಮ್ಮ ವಿಚಾರಧಾರೆಯನ್ನು ಜನಸಾಮಾನ್ಯರಲ್ಲಿ ಮೂಡಿಸುವಲ್ಲಿ ಅವರು ಯಶಸ್ವಿಯಾದ ಪರಿಣಾಮದಿಂದ ಇವತ್ತು BJP ಈ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ನಮಗೆ ಸಂಘಟನೆ ಮಾಡಲಿಕ್ಕೆ ಕಷ್ಟನೇ ಇಲ್ಲ. ಇವತ್ತು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಮಗೆ ಕಾರ್ಯಕರ್ತರಿದ್ದಾರೆ. 1861 ಬೂತ್ ನಮ್ಮ ಜಿಲ್ಲೆಯಲ್ಲಿದೆ. 1861 ಬೂತ್ನಲ್ಲಿ ಕೂಡ ನಮ್ಮ ಬೂತ್ ಸಮಿತಿ ಇದೆ. ಮಹಾಶಕ್ತಿ ಕೇಂದ್ರಗಳ ರಚನೆಯಾಗಿದೆ.
ಶಕ್ತಿ ಕೇಂದ್ರಗಳ ರಚನೆಯಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ವ್ಯವಸ್ಥಿತವಾದಂತಹ ನಮ್ಮ ಪಕ್ಷದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ, ನಮ್ಮ ಪಕ್ಷದ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿಯ ಸಮಿತಿಗಳು ಇರಬೇಕೋ ಆ ಎಲ್ಲ ಸಮಿತಿಗಳು ಸಕ್ರಿಯವಾಗಿದೆ. ಈ ನಿಟ್ಟಿನಲ್ಲಿ ಸಂಘಟನೆ ಕೆಲಸ ನಮಗೆ ಬಹಳ ಇವತ್ತು ಸುಲಭ ಆಗ್ತಾ ಇದೆ. ಯಾವ ರೀತಿಯ ಸವಾಲುಗಳು ಆಶ್ಚರ್ಯ ಆಗ್ಬೋದು. ಈಗಿನ ಒಟ್ಟು ಕಾಲಘಟ್ಟದಲ್ಲಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJPಗೆ ಸವಾಲು ಎನ್ನುವಂಥ ಪ್ರಶ್ನೆ ಇಲ್ಲ. ಯಾಕಂತೇಳಿದರೆ ಈಗಾಗಲೇ ಸಂಸದರು ನಮ್ಮವರು, 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ಶಾಸಕರು ನಮ್ಮವರು, ಜಿಲ್ಲಾ ಪಂಚಾಯತ್ ನಮ್ಮ ಕೈಯಲ್ಲಿದೆ, ತಾಲೂಕು ಪಂಚಾಯತ್ ನಮ್ಮ ಕೈಯಲ್ಲಿದೆ, ಮಹಾನಗರ ಪಾಲಿಕೆ ನಮ್ಮ ಕೈಯಲ್ಲಿದೆ, ಅನೇಕ ನಗರ ಆಡಳಿತ ಸಂಸ್ಥೆಗಳು ಇವತ್ತು ನಮ್ಮ ಕೈಯಲ್ಲಿದೆ. ಇನ್ನು ಕಣ್ಮುಂದೆ ನಮಗಿರುವಂಥದ್ದು ಗ್ರಾಮ ಪಂಚಾಯತ್ ಚುನಾವಣೆ. ಇವತ್ತು 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಶಾಸಕರು ನಮ್ಮವರಿದ್ದಾರೆ. ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ನಾವು ಅಧಿಕಾರವನ್ನು ಪಡಿತೇ ಎನ್ನುವಂಥ ಆತ್ಮವಿಶ್ವಾಸ ಇದೆ. ಗ್ರಾಮ ಪಂಚಾಯತ್ ಚುನಾವಣೆ ಒಂದು ಸವಾಲು, ಆದರೆ ಆ ಸವಾಲನ್ನು ನಾವು ಲೀಲಾಜಾಲವಾಗಿ ಎದುರಿಸ್ತೇವೆ ಎನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. BJP ಭದ್ರಕೋಟೆಯನ್ನು ಉಳಿಸಲಿಕ್ಕೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡಬೇಕಂತ, ಯಾವ ರೀತಿ ಪ್ರಯತ್ನಗಳು ನಡೀತಾ ಇದೆ? ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಾವು ಕಣ್ಣ ಮುಂದೆ ಇಟ್ಕೊಂಡು ಮುಂದೆ ಬರುವಂಥ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಕೂಡ ಕಣ್ಮುಂದೆ ಇಟ್ಕೊಂಡು ನಾವು ಈಗಾಗಲೇ ನಮ್ಮ ಪ್ರತಿಯೊಂದು ಬೂತು ಸಮಿತಿಯನ್ನು ಸಕ್ರಿಯಗೊಳಿಸ್ತಾ ಇದ್ದೇವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ನಾವು ಪ್ರಮುಖರನ್ನು ನಿಯೋಜನೆ ಮಾಡಿದ್ದೇವೆ ಚುನಾವಣೆ ದೃಷ್ಟಿಯಿಂದ. ಪ್ರತಿಯೊಂದು ಮಹಾಶಕ್ತಿ ಕೇಂದ್ರ ಅಂದಾಗ ಅದು ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಗೆ ನಾವು ಮಹಾಶಕ್ತಿ ಕೇಂದ್ರ ಅಂತ ಕರಿತೇವೆ. ಆ ಮಹಾಶಕ್ತಿ ಕೇಂದ್ರಕ್ಕೆ ಒಬ್ಬ ಪ್ರಮುಖನನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಆ ಮಹಾಶಕ್ತಿ ಕೇಂದ್ರದ ಅಡಿಯಲ್ಲಿ ಒಂದು 5-6 ಶಕ್ತಿ ಕೇಂದ್ರಗಳು ಬರ್ತದೆ. ಆ ಶಕ್ತಿ ಕೇಂದ್ರಕ್ಕೂ ನಾವು ಪ್ರಮುಖರ ನಿಯೋಜನೆ ಆಗಿದೆ. ಒಂದು ಶಕ್ತಿ ಕೇಂದ್ರದ ಅಡಿಯಲ್ಲಿ 2, 3, 4 ಬೂತುಗಳು ಬರ್ತದೆ. ಆ ಬೂತುಗಳಿಗೆ ಕೂಡ ನಮ್ಮ ಪ್ರಮುಖರ ರಚನೆಯಾಗಿದೆ. ಅದರ ಜೊತೆಗೆ ಗ್ರಾಮ ಪಂಚಾಯತ್ನ ಚುನಾವಣೆ ದೃಷ್ಟಿಯಿಂದ ಪ್ರತಿಯೊಂದು ಬೂತಿನಲ್ಲಿ ಪಂಚರತ್ನಗಳ ರಚನೆಯಾಗಿದೆ. ಒಬ್ಬ OBC ಪ್ರಮುಖ, ಮಹಿಳಾ ಪ್ರಮುಖ, SC, ST, ಜನರಲ್ ಈ ರೀತಿಯ ಮತ್ತು ಬೂತಿನ ಅಧ್ಯಕ್ಷ, BLA 2 ಈ ರೀತಿಯ ಪ್ರಮುಖರ ನಿಯೋಜನೆ ಮಾಡಿದಂತಹ ಒಂದು ಪಂಚರತ್ನಗಳ ರಚನೆಯನ್ನು ಪ್ರತಿ ಬೂತು ಮಟ್ಟದಲ್ಲಿ ನಾವು ಮಾಡಿದ್ದೇವೆ. ಅದರ ಜೊತೆಗೆ ಗ್ರಾಮ ಪಂಚಾಯತ್ನ ಚುನಾವಣೆ ದೃಷ್ಟಿಯಿಂದ 225 ಗ್ರಾಮ ಪಂಚಾಯತ್ನಲ್ಲಿ ಬಹಳ ವ್ಯವಸ್ಥಿತವಾದಂತಹ ಯೋಜನಾಬದ್ಧವಾದಂತಹ ಕುಟುಂಬ ಮಿಲನ ಕಾರ್ಯಕ್ರಮ ನಾವು ನಡೆಸಿದ್ದೇವೆ. ಈ ಕುಟುಂಬ ಮಿಲನ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಗೆ ನಮಗೊಂದು ಹೊಸ ಶಕ್ತಿಯನ್ನು ಕೊಟ್ಟಿದೆ. ಅದರ ಜೊತೆಗೆ ಪೇಜ್ ಪ್ರಮುಖರ ನಿಯೋಜನೆ ಆಗಿದೆ. 1000ಕ್ಕೂ ಮಿಕ್ಕಿ ಬೂತುಗಳಲ್ಲಿ 25,000ಕ್ಕೂ ಈಗಿನ ಒಟ್ಟು ನಮ್ಮ ಸ್ಥಿತಿಯಲ್ಲಿ 25,000ಕ್ಕೂ ಮಿಕ್ಕಿ ಪೇಜ್ ಪ್ರಮುಖರ ನಿಯೋಜನೆ ಆಗಿದೆ. ಆ ಪೇಜ್ ಪ್ರಮುಖನಿಗೆ ಒಂದು ಪೇಜಿನ ಜವಾಬ್ದಾರಿಯನ್ನು ನಾವು ಕೊಡ್ತಾ ಇದ್ದೇವೆ. ಒಂದು ಬೂತ್ ಅಂದಾಗ ಮ್ಯಾಕ್ಸಿಮಮ್ 1200 ಓಟ್ ಇರ್ತದೆ. ಪ್ರತಿಯೊಂದು ಪೇಜಿನಲ್ಲಿ 30 ಮತದಾರರ ಮಾಹಿತಿ ಇರ್ತದೆ. ಒಬ್ಬ ವ್ಯಕ್ತಿಗೆ ನಾವು 30 ಮತದಾರರನ್ನು ಸಂಪರ್ಕ ಮಾಡುವಂಥ ಒಂದು ವಿಶೇಷವಾದಂಥ ಯೋಜನೆ. ಅದಕ್ಕೆ ಪೇಜ್ ಪ್ರಮುಖ, ಪ್ರತಿಯೊಂದು ಪೇಜಿಗೂ ಒಬ್ಬೊಬ್ಬ ಪ್ರಮುಖನ ನಿಯೋಜನೆ ಆಗಿದೆ. ಈ ನಿಟ್ಟಿನಲ್ಲಿ 25,000ಕ್ಕೂ ಮಿಕ್ಕಿ ಪೇಜ್ ಪ್ರಮುಖಗಳ ರಚನೆಯಾಗಿದೆ. ಇದರೆಲ್ಲರ ಒಟ್ಟು ನಮ್ಮ ಒಂದು ಏಕೀಕರಣದಿಂದಾಗಿ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಾವು ಬಹಳ ಲೀಲಾಜಾಲವಾಗಿ ಎದುರಿಸ್ತೇವೆ. ಅತಿ ಹೆಚ್ಚು 200ಕ್ಕೂ ಮಿಕ್ಕಿ ಗ್ರಾಮ ಪಂಚಾಯತನ್ನು ನಮ್ಮ ಸ್ವಯಂ ಸೇವಕರು ಗ್ರಾಮ ಪಂಚಾಯತ್ನಲ್ಲಿ ಆಡಳಿತಕ್ಕೆ ಬರ್ತಾರೆ ಎನ್ನುವಂಥ ಆತ್ಮವಿಶ್ವಾಸ ಇದೆ. ನೀವು ಹೇಳಿದಾಗೆ ಕುಟುಂಬ ಕಲ್ಯಾಣ ಯೋಜನೆ ವಿಶೇಷವಾಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ, ಅದರ ಕಾರ್ಯವೈಖರಿ ಬಗ್ಗೆ ಹೇಳ್ಬೋದು. ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಕಳೆದ ಅವಧಿಯಲ್ಲಿ ಚುನಾಯಿತರಾದಂತಹ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ಸ್ಪರ್ಧೆ ಮಾಡಿ ಸೋತಿರುವಂತಹ ಸದಸ್ಯರು, ಈಗಿರುವಂತಹ ಆಕಾಂಕ್ಷಿಗಳು, ಆ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರುವಂತಹ ಬೂತಿನ ಎಲ್ಲ ಪ್ರಮುಖರು, ಬೂತಿನ ಕಾರ್ಯಕರ್ತರು ಅವರನ್ನೆಲ್ಲ ಹಾಗೂ ಕೆಲವು ಮತದಾರರನ್ನು ಸೇರಿಸಿ ನಾವು ಕೋವಿಡ್ನಿಂದಾಗಿ ಸ್ವಲ್ಪ ಸಂಖ್ಯೆಯನ್ನು ಮಿತಗೊಳಿಸಿದ್ದೇವೆ. ಆದರೂ ನೂರಾರು ಸಂಖ್ಯೆಯಲ್ಲಿ 250, 300, 400, 500 ಈ ರೀತಿ ಅನೇಕ ಕಡೆ ನೂರಾರು ಕಾರ್ಯಕರ್ತರು ಸೇರಿದ್ದಾರೆ. ಒಂದು 2-3 ಗಂಟೆಯ ಅದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ರಾಜಕೀಯಕ್ಕೆ ಪೂರಕವಾಗಿರುವಂತಹ ಕಾರ್ಯಕ್ರಮ ಒಂದು ಕಡೆ ಆದರೆ, ಅದರ ಜೊತೆಗೆ ಭಾವನಾತ್ಮಕವಾದಂತಹ ಕಾರ್ಯಕ್ರಮ, ಅದರ ಜೊತೆಗೆ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯಕರ್ತರ ಪಾತ್ರ ಏನು, ಸಂಘಟನೆಯಲ್ಲಿ ಕಾರ್ಯಕರ್ತರ ಜೋಡಣೆ ಹೇಗೆ, ಸಂಘಟನೆಯಲ್ಲಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಎಲ್ಲ ಮಾಹಿತಿಯನ್ನು ಆ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ನೀಡುವುದರ ಮುಖಾಂತರ
ಅದರ ಜೊತೆಗೆ ಆ ಗ್ರಾಮ ಪಂಚಾಯತ್ನಲ್ಲಿ ಏನಾದರೂ ಕಾರ್ಯಕರ್ತರ ನಡುವೆ ವೈಮನಸ್ಸು, ಬೇಜಾರು, ಭಿನ್ನಾಭಿಪ್ರಾಯ ಇದ್ದರೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಸರಿತೂಗಿಸುವಂಥ ಕೆಲಸ ಕಾರ್ಯಗಳು ಆ ಕುಟುಂಬ ಮಿಲನ ಕಾರ್ಯಕ್ರಮದ ಮುಖಾಂತರ ಆಗಿದೆ. ಈ ಕುಟುಂಬ ಮಿಲನ ಕಾರ್ಯಕ್ರಮ ನಮಗೊಂದು ಹೊಸ ಶಕ್ತಿಯನ್ನು ಸಂಘಟನೆಗೆ ಕೊಟ್ಟಿದೆ. ಖಂಡಿತವಾಗಿ ಕೂಡ ಯಶಸ್ವಿಯಾಗಿದೆ. ಅದರಲ್ಲಿ ನಾವು ಅನೇಕ ಕಡೆ ಕೋವಿಡ್ನಿಂದಾಗಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ನಿರುತ್ಸಾಹದಿಂದ ಇದ್ದರು. ಗ್ರಾಮ ಪಂಚಾಯತ್ ಚುನಾವಣೆಗೆ ಇನ್ನಷ್ಟು ಸಮಯಗಳಿದೆ ಎನ್ನುವಂಥ ಮನೋಭಾವನೆ ಎಲ್ಲ ಕಾರ್ಯಕರ್ತರಲ್ಲಿತ್ತು. ಕೋವಿಡ್ನಿಂದಾಗಿ ಚುನಾವಣೆ ಇದ್ರೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಆದರೆ ಗ್ರಾಮ ಪಂಚಾಯತ್ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ವಿಶೇಷ ಏನು ಅಂತ ಕೇಳಿದರೆ, ಯಾವಾಗ ಯಾವ ಚುನಾವಣೆ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ಕಾರ್ಯಕರ್ತರ ತಂಡ, ಕಾರ್ಯಕರ್ತರ ಪಡೆ ಇದ್ದರೆ ಅದು BJPಯಲ್ಲಿ ಮಾತ್ರ. ಈ ರೀತಿ ಚುನಾವಣೆ ಬರ್ತದೆ. ಒಂದು ಗ್ರಾಮ ಪಂಚಾಯತ್ ಚುನಾವಣೆ, ನಂತರ ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ. ಈ ಚುನಾವಣೆ ದೃಷ್ಟಿಕೋನದಿಂದ ಕಾರ್ಯಕರ್ತರನ್ನು ನಾವು ಅಲ್ಲಿ ಪ್ರೇರೇಪಿಸಬೇಕು, ಅವರಿಗೆ ಉತ್ಸಾಹವನ್ನು ಕೊಡುವ ದೃಷ್ಟಿಯಿಂದ ಆ ಕಾರ್ಯಕ್ರಮ ಮಾಡಿದ್ದು. ಅದರ ಜೊತೆಗೆ ಇವತ್ತು ನಿರೀಕ್ಷೆಗಳು ಜಾಸ್ತಿ ಇದೆ. ಇವತ್ತು ನಮ್ಮದೇ ಶಾಸಕರು, ನಮ್ಮದೇ ಸರ್ಕಾರ, ಇಂಥ ಸಂದರ್ಭದಲ್ಲಿ ಜನರಲ್ಲಿ ನಿರೀಕ್ಷೆ ಜಾಸ್ತಿ ಇದೆ. ಆ ನಿರೀಕ್ಷೆಗೆ ಅನುಗುಣವಾಗಿ ನಮ್ಮ ಸ್ಥಳೀಯ ಶಾಸಕರು ಆ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡುವ ದೃಷ್ಟಿಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾದಂಥ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ತರುವುದರ ಮುಖಾಂತರ ಪ್ರತಿಯೊಂದು ಬೂತಿಗೂ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ನಿಧಿಯ ಅಡಿಯಲ್ಲಿ ಶಾಸಕರು ವಿಶೇಷ ಯೋಜನೆಗಳನ್ನು ರೂಪಿಸಿದ್ದಾರೆ. ಇದು ನಮಗೆ ಚುನಾವಣೆಗೆ ಒಂದು ಹೊಸ ದಿಕ್ಕನ್ನು ಕೊಡ್ತದೆ. ಚುನಾವಣೆಯ ಫಲಿತಾಂಶದಲ್ಲಿ ನಮಗೆ ಪೂರಕವಾಗಿ ಕೆಲಸ ಆಗುತ್ತೆ. ಚುನಾವಣೆಯಲ್ಲಿ ಗೆಲ್ಲಲು ಯಾವ ರೀತಿಯ ಯೋಜನೆಗಳನ್ನು ರೂಪಿಸಿದ್ದಾರೆ? ಚುನಾವಣೆ ಗೆಲ್ಲಬೇಕಾದ್ರೆ ನಮ್ಮ ಒಟ್ಟು ಕಾರ್ಯಪದ್ಧತಿಯ ವ್ಯವಸ್ಥೆ, ನಮ್ಮ ಕಾರ್ಯಕರ್ತರು, ನಮ್ಮಲ್ಲಿ ವಿಶೇಷತೆ ಏನು ಅಂತ ಕೇಳಿದರೆ, ನಮ್ಮಲ್ಲಿ ಮಾಲಕರು ಯಾರು ಅಂತ ಕೇಳಿದರೆ ಕಾರ್ಯಕರ್ತರೇ ಮಾಲಕರು. ನಮ್ಮ ಪಾರ್ಟಿಯಲ್ಲಿ ನಾಯಕರು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಕಾರ್ಯಕರ್ತರೇ ಮಾಲಕರಾಗಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಮೀಸಲಾತಿ ಘೋಷಣೆ ಆಗಿದೆ, ಸರ್ಕಾರದ ಗೈಡ್ಲೈನ್ಸ್ ಬಂದಿದೆ, ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ಈಗಾಗಲೇ ಪ್ರತಿಯೊಂದು ಬೂತಿನಲ್ಲಿ ನಮ್ಮ ಪಾರ್ಟಿಯ ಸಭೆ ನಡೆದಿದೆ. ಇವತ್ತು ಪಕ್ಷ ಬೆಳೆದ ರೀತಿಯಲ್ಲಿ ಕಾರ್ಯಕರ್ತರ ಸಂಖ್ಯೆ ಕೂಡ ನಮಗೆ ಇವತ್ತು ಜಾಸ್ತಿ ಇದೆ ನಮ್ಮ ಜೊತೆ. ಅದರಿಂದಾಗಿ ಸ್ಪರ್ಧೆ ಕೂಡ ಅನಿವಾರ್ಯ. ಒಂದು ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅನೇಕ ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ ಒಂದು ಪ್ರಮುಖರ ತಂಡ ಈಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಾವು ಭೇಟಿಯನ್ನು ಕೊಟ್ಟಿದ್ದೇವೆ. ಆ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇವೆ. ಮೀಸಲಾತಿಗೆ ಅನುಗುಣವಾಗಿ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ಬಂದಿದೆ. ಇದನ್ನೆಲ್ಲ ಮಂಡಲ ಮಟ್ಟದಲ್ಲಿ ಶಾಸಕರ ನೇತೃತ್ವದಲ್ಲಿ, ಮಂಡಲ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ, ಆ ವಿಧಾನಸಭಾ ಕ್ಷೇತ್ರದ ಹಿರಿಯರ ನೇತೃತ್ವದಲ್ಲಿ ಇರುವಂಥ ಒಂದು ಪ್ರಮುಖರ ತಂಡ ಕೂತು ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಮಾಡ್ತಾರೆ. ಅದರ ಒಂದು ವಿಶ್ವಾಸ ಇದೆ. ಯಾವುದೇ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ಚುನಾವಣೆ ನಡೀತದೆ. ನಮ್ಮೆಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕೊಟ್ಟಿರುವಂತಹ ಅಭ್ಯರ್ಥಿಯನ್ನು ಗೆಲ್ಲಿಸುವ ದೃಷ್ಟಿಕೋನದಿಂದ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಸ್ವಯಂ ಸೇವಕ ಒಳ್ಳೆಯ ರೀತಿಯ ಕೆಲಸ ಕಾರ್ಯವನ್ನು ಮಾಡ್ತಾರೆ ಎನ್ನುವಂಥ ಆತ್ಮವಿಶ್ವಾಸ ಇದೆ. ಯಾವ ರೀತಿಯ ಫಲಿತಾಂಶದ ನಿರೀಕ್ಷೆ ಇದೆ? ಕಳೆದ ಅವಧಿಯಲ್ಲಿ 228 ಗ್ರಾಮ ಪಂಚಾಯತ್ ನಮ್ಮಲ್ಲಿತ್ತು. ಅದರಲ್ಲಿ ಇವತ್ತು 225 ಗ್ರಾಮ ಪಂಚಾಯತಿಗೆ ಚುನಾವಣೆ ಆಗ್ತದೆ ಎನ್ನುವುದರ ಬಗ್ಗೆ ಮಾಹಿತಿ ಇದೆ. 3 ಗ್ರಾಮ ಪಂಚಾಯತಿಗೆ ಚುನಾವಣೆ ಸ್ವಲ್ಪ ತಡವಾಗಿದೆ. ಅದು ಕಳೆದ ಅವಧಿಯಲ್ಲೇ ಚುನಾವಣೆ ನಡೆದದ್ದು ಲೇಟ್. ಆದರೆ ಈಗ 225ರಲ್ಲಿ ವಾಪಸ್ 5 ಗ್ರಾಮ ಪಂಚಾಯತಿ ಇವತ್ತು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿದೆ. ಇನ್ನು 220 ಗ್ರಾಮ ಪಂಚಾಯತಿಗೆ ಚುನಾವಣೆ ನಡೆಯುವಂಥ ಅವಕಾಶ ಇದೆ. ಕಳೆದ ಅವಧಿಯಲ್ಲಿ ನಮ್ಮಲ್ಲಿ ಒಬ್ಬರೇ ಶಾಸಕರಿದ್ದರು, ಅಂಗಾರು ಮಾತ್ರ ಸುಳ್ಯದಲ್ಲಿ. ಆದರೂ ನಮ್ಮ ಸಂಸದರ ಮಾರ್ಗದರ್ಶನದಲ್ಲಿ, ಸಂಸದರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಇಡೀ ತಂಡ ಒಟ್ಟಾಗಿ ಕೆಲಸ ಮಾಡಿದ ಪರಿಣಾಮದಿಂದ 142 ಗ್ರಾಮ ಪಂಚಾಯತಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಧಿಕಾರದಲ್ಲಿ ಇದ್ದರು. ಆದರೆ ಇವತ್ತು 7 ಶಾಸಕರಿದ್ದಾರೆ, ನಮ್ಮ ಸಂಸದರಿದ್ದಾರೆ. ನಮಗೆ ಇನ್ನೊಂದು ಜವಾಬ್ದಾರಿ ಏನು ಅಂತ ಕೇಳಿದರೆ, ನಮ್ಮದೇ ಸಂಸದರು ಇವತ್ತು ಪಾರ್ಟಿಯ ರಾಜ್ಯದ ಅಧ್ಯಕ್ಷರು. ಅದರಿಂದಾಗಿ ರಾಜ್ಯದ ಅಧ್ಯಕ್ಷರ ಜಿಲ್ಲೆಯಲ್ಲಿ ನಾವು ವಿಶೇಷವಾದಂಥ ಫಲಿತಾಂಶವನ್ನು ಕೊಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ, ನಮ್ಮ ಶಾಸಕರ ಮೇಲೆ ಇದೆ, ಇಡೀ ನಮ್ಮ ತಂಡದ ಮೇಲೆ ಇದೆ. ಈ ನಿಟ್ಟಿನಲ್ಲಿ
200ಕ್ಕೂ ಮಿಕ್ಕಿ ನಾವು ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರವನ್ನು ಪಡಿತೇವೆ ಎನ್ನುವಂಥ ಆತ್ಮವಿಶ್ವಾಸ ಇದೆ. ನಮ್ಮ ಗುರಿ 200 ಗ್ರಾಮ ಪಂಚಾಯತ್. ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಧನ್ಯವಾದ. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.